ಮಂಗಳೂರು ಕಡೆ ಕೋರಿ ರೊಟ್ಟಿಗೆ ಮಾಡುವಂತಹ ಕೋಳಿ ಸಾರನ್ನು, ಚಿಕನ್ ಸಾರನ್ನು ಸುಲಭವಾಗಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಮ್ಮ ಮಂಗಳೂರು ಕಡೆ ಮಾಡುವಂತಹ ಚಿಕನ್ ಸಾರು, ಕೋಳಿ ಸಾರನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಯೂಶ್ವಲ್ ಆಗಿ ನೀವು ಕೇಳಿರ್ತೀರಾ ಮಂಗಳೂರು ಕೋರಿ ರೊಟ್ಟಿ ಅಂತ ಅಂದ್ಬಿಟ್ಟು. ಆ ರೊಟ್ಟಿಗೆ ಮಾಡುವಂಥ ಸಾರಿದು ತುಂಬ ಚೆನ್ನಾಗಿರುತ್ತೆ. ಬರೀ ರೊಟ್ಟಿಗೆ ಮಾತ್ರ ಅಲ್ಲ, ನಾವು ಅನ್ನಕ್ಕೆ ಮತ್ತು ಬೇರೆ ಏನಾದರೂ ತಿಂಡಿಗಳನ್ನೆಲ್ಲ ಮಾಡಿದರೆ ಅದಕ್ಕೆ ಕೂಡ ಇದನ್ನ ಬಳಸ್ಬೋದು. ತುಂಬ ಅಂತಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ವಿಡಿಯೋ ಪೂರ್ತಿ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ರುಚಿಯಾಗಿ ಮಾಡ್ಬೋದಾದಂತಹ ಈ ಕೋಳಿ ಸಾರು ಅಥವಾ ಚಿಕನ್ ಸಾರನ್ನು ನಾವು ಮಂಗಳೂರು ಕಡೆ ಯೂಶ್ವಲ್ ಆಗಿ ಕೋರಿ ರೊಟ್ಟಿ ಅಂತ ಇರುತ್ತೆ, ಅದನ್ನ ತಿನ್ನೋದಕ್ಕೆ ಮಾಡ್ತೀವಿ. ಇದನ್ನ ಅನ್ನಕ್ಕೆ ಕೂಡ ಯೂಸ್ ಮಾಡ್ಬೋದು. 1 kgಯಷ್ಟು ಚಿಕನನ್ನು ತಗೊಂಡಿದ್ದೇನೆ, ನೀಟಾಗಿ ತೊಳ್ಕೊಂಡಿಟ್ಟಿದ್ದೇನೆ. ಇದಕ್ಕೆ ಮೊದಲೇದಾಗಿ ನಾವು ಮಸಾಲೆನ ರೆಡಿ ಮಾಡಬೇಕು. ಬಾಣಲೆನ ಸ್ವಲ್ಪ ಕಾಯಿಸ್ಬಿಟ್ಟು ಚೂರು ಎಣ್ಣೆ ಹಾಕ್ಕೊಳ್ಳಿ. ಒಂದು ಅರ್ಧದಷ್ಟು ಈರುಳ್ಳಿ, 5-6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು 8ರಿಂದ 10 ಕಾಳುಮೆಣಸು, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಓಂಕಾಳು, ಅರ್ಧ ಚಮಚದಷ್ಟು ಮೆಂತೆ. ಕೆಲವರು ಓಂಕಾಳು ಯೂಸ್ ಮಾಡಲ್ಲ, ನಾನು ಓಂಕಾಳು ಯೂಸ್ ಮಾಡ್ತೀನಿ ಪ್ರತಿ ಅಡುಗೆಗೂ, ಅದು ಆ್ಯಸಿಡಿಟಿಗೆ ಒಳ್ಳೆಯದು ಅಂತ. ಹಾಗೆಯೇ 3 ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು 10ರಿಂದ 15 ಬ್ಯಾಡಗೆ ಮೆಣಸು. ಖಾರ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಒಂದು 12 ಮೆಣಸನ್ನು ಹಾಕೋಬೋದು. ಹಾಗೆಯೇ ಒಂದು 4-5 ಗುಂಟೂರು ಮೆಣಸು, ಇದು ಖಾರ ಬರಲಿ ಅಂತ ಹಾಕ್ಕೊತೀವಿ. ಇನ್ನೊಂದು ಮಂಡೆ ಮುಂಚಿ ಅಂತ ಹೇಳ್ತೀವಿ, ಅದು ರೌಂಡಾಗಿರುತ್ತೆ, ಅದನ್ನ ಕೂಡ ಹಾಕ್ಕೊತೀವಿ. ಅದು ಕೂಡ ತುಂಬ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಖಾರ ಕೂಡ ಆಗುತ್ತೆ. ಆ ಮೆಣಸನ್ನು ಹಾಕೋಬೋದು. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದ್ಕೋಬೇಕು. ಜಾಸ್ತಿ ಏನು ನಾವಿದನ್ನ ಹುರಿಯೋದು ಬೇಡ, ಒಂದು ಸ್ವಲ್ಪ ಹುರಿದ್ಕೊಳ್ಳೋಣ. ಉರಿ ಕಮ್ಮಿ ಇಟ್ಕೊಂಡೆ ಹುರಿದ್ಕೊಳ್ಳೆ. ಇದೊಂದು ಸ್ವಲ್ಪ ಅರೋಮ ಬರಲಿಕ್ಕೆ ಶುರುವಾದ ನಂತರ ಇವಾಗ ನಾನೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ನಿಮಗೆ ಮಸಾಲ ಜಾಸ್ತಿ ತಿಕ್ಕಬೇಕು ಅಂತಂದರೆ ಜಾಸ್ತಿ ಕಾಯಿ ತುರಿ ಹಾಕೋಬಹುದು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಹುರಿದರೆ ಸಾಕು. ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ಟವನ್ನು ಬಂದ್ ಮಾಡಿದ್ದೇನೆ, ಪಾತ್ರೆನ ಕೆಳಗಿಳಿಸಿ ಮಸಾಲ ಐಟಮ್ಸ್ ಇರುತ್ತಲ್ವ ಅದನ್ನ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊತಾ ಇದ್ದೇನೆ. ಹುಣಸೆ ಹಣ್ಣನ್ನು ನಾವು ಈ ಮಸಾಲ ಪದಾರ್ಥಗಳೆಲ್ಲ ತಣ್ಣಗಾದ ನಂತರ ರುಬ್ಬುವಾಗ ಬೇಕಾದರೂ ಮಿಕ್ಸಿಗೆ ಹಾಕೋಬಹುದು. ಎಲ್ಲದನ್ನು ಮಿಕ್ಸಿಗೆ ಅಥವಾ ಗ್ರೈಂಡರಿಗೆ ಹಾಕಿಬಿಟ್ಟು ನುಣ್ಣಗೆ ನೀವು ರುಬ್ಕೋಬೇಕು. ಮಿಕ್ಸಿಯಲ್ಲಿ ಆದ್ದರಿಂದ ನಾನು 2 ಸರಿ ರುಬ್ಕೊತೀನಿ. ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪುಡಿ ಮಾಡ್ಕೊತೀನಿ. ಅದಾದ ನಂತರ ಮತ್ತೆ ನೀರು ಹಾಕಿ ಮತ್ತೆ ನುಣ್ಣಗೆ ನಾವಿದನ್ನ ರುಬ್ಕೋಬೇಕು. ನೋಡಿ, ಮಸಾಲ ಈ ಹದಕ್ಕೆ ಗ್ರೈಂಡ್ ಆಗಬೇಕು. ತುಂಬಾ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ. ಮಸಾಲ ರೆಡಿ ಆದ ನಂತರ ಇವಾಗ ನಾವು ಚಿಕನನ್ನು ಮೊದಲೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು ಬಾಣಲೆನ ಪಾತ್ರೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾದ ನಂತರ ಅದಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬೋದು. ಈರುಳ್ಳಿ ಜಾಸ್ತಿ ಹಾಕಿದರೆ ಸ್ವೀಟ್ ಬರುತ್ತೆ ಪದಾರ್ಥ, ಅದಕ್ಕೆ ನಾನು ಏನು ಮಾಡ್ತೀನಿ, ತುಂಬ ಈರುಳ್ಳಿ ಯೂಸ್ ಮಾಡಲ್ಲ, ಸ್ವಲ್ಪ ಈರುಳ್ಳಿ ಕಮ್ಮಿ ಯೂಸ್ ಮಾಡ್ತೀನಿ. ಈರುಳ್ಳಿ ಫ್ರೈ ಆದ ನಂತರ ನಾವು ಚಿಕನನ್ನು ಹಾಕ್ಕೊಳ್ಳೋಣ. ಯೂಶ್ವಲ್ ಆಗಿ ನಮ್ಮ ಕಡೆ 2 ಥರ ಮಾಡ್ತಾರೆ. ಕೆಲವರು ಮಸಾಲದಲ್ಲಿ ಚಿಕನನ್ನು ಬೇಯಲಿಕ್ಕೆ ಇಟ್ಬಿಡ್ತಾರೆ, ಉಪ್ಪು ಮತ್ತು ಈರುಳ್ಳಿ ಹಾಕಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಎಣ್ಣೆಯಲ್ಲಿ ಸ್ವಲ್ಪ ಚಿಕನನ್ನು ಬೇಯಿಸಿ ಕೊನೆಗೆ ಮಸಾಲ ಹಾಕ್ತಾರೆ. ನಾನು ಫಸ್ಟ್ ಚಿಕನನ್ನು ಸ್ವಲ್ಪ ಬೇಯಿಸ್ಕೊತೀನಿ. ನೀವು ಚಿಕನನ್ನು ಬೇಯಿಸ್ಲಿಕ್ಕೆ ಇಡುವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನಲ್ಲಿ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮ್ ಇಟ್ಕೊಂಡು ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 4ರಿಂದ 5 ನಿಮಿಷ ಚಿಕನನ್ನು ಬೇಯಿಸ್ಬೋದು. ಆವಾಗವಾಗ ನಾವಿದನ್ನ ಮಗ್ಸ್ತಾ ಇರಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಒಂದು 3-4 ನಿಮಿಷ ನಾವು ಬೇಯಿಸಿದರೆ ಚಿಕನ್ ಬೆಂದಿರುತ್ತೆ. ಅದಾದ ನಂತರ ಬೇಕಾದರೆ ನಾವು ಮಸಾಲ ಹಾಕಿಬಿಟ್ಟು ಮಸಾಲದಲ್ಲಿ ಚಿಕನನ್ನು ಬೇಯಲಿಕ್ಕೆ ಬಿಡ್ಬೋದು, ಆವಾಗಲೂ ಚೆನ್ನಾಗಿರುತ್ತೆ. ಇವಾಗ ನಾನು ಮಸಾಲನ ಹಾಕೊತಾ ಇದ್ದೇನೆ. ಈಗ ನೀವು ಮಸಾಲ ತುಂಬ ನಿಮಗೆ ದಪ್ಪ ಬೇಕು, ಕರಿ ದಪ್ಪ ಬೇಕು ಅಂತಂದರೆ ಅಥವಾ ಸಾರು ದಪ್ಪ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕ್ಕೋಬೇಡಿ. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀರನ್ನು ಸ್ವಲ್ಪ ಹಾಕೋಬೋದು. ನಾನಿದನ್ನ ಕೋರಿ ರೊಟ್ಟಿ ತಿನ್ನಲಿಕ್ಕೆ ಮಾಡಿರುವಂಥದ್ದು. ಕೋರಿ ರೊಟ್ಟಿ ತಿನ್ನಲಿಕ್ಕೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ನೀವು ಅನ್ನ ತಿನ್ನೋಕ್ಕಾದರೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ.
ಈ ಕನ್ಸಿಸ್ಟೆನ್ಸಿ ಅಲ್ಲ, ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಅಥವಾ ನೀವು ಒಂದು ಸ್ವಲ್ಪ ಕಾಯಿ ತುರಿ ಮಸಾಲಕ್ಕೆ ಜಾಸ್ತಿ ಹಾಕಿದರೂ ದಪ್ಪ ಆಗುತ್ತೆ. ನಮ್ಮ ಕಡೆ ಇನ್ನೊಂದು ವಿಧಾನದಲ್ಲಿ ಮಾಡ್ತಾರೆ ಅಂತಂದರೆ ಬರೀ ಕಾಯಿ ಹಾಲು ಹಾಕಿ ಕೂಡ ಮಾಡ್ತಾರೆ. ಅದರ ಏನಿರುತ್ತೆ ಹಿಂಡಿಯನ್ನೆಲ್ಲ ತೆಗೆದುಬಿಟ್ಟು ಬರೀ ಕಾಯಿ ಹಾಲನ್ನು ಹಾಕಿ ಮಾಡ್ತಾರೆ. ನಾನು ಆ್ಯಕ್ಚುಲಿ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಕಾಯಿ ಹಾಲು ಹಾಕಿ ಮಾಡಲ್ಲ, ಕಾಯಿ ತುರಿಯನ್ನು ನಾವು ಮಸಾಲಕ್ಕೆ ಅಂದರೆ ಮಸಾಲ ಪದಾರ್ಥಗಳನ್ನು ರುಬ್ಬುವಾಗಲೇ ಹಾಕಿ ಮಾಡುವಂಥದ್ದು. ಮಸಾಲ ಹಾಕಿದ ನಂತರ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಉಪ್ಪು ಚೆಕ್ ಮಾಡ್ಕೊಳ್ಳಿ, ಮತ್ತು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಡಿ. ತುಂಬ ಚೆನ್ನಾಗಿ ಕುದೀಬೇಕು. ಮಸಾಲ ಹಾಕಿದ ನಂತರ 5ರಿಂದ 8 ನಿಮಿಷ ಆದರೂ ನಾವು ಕುದೀಲಿಕ್ಕೆ ಬಿಡಬೇಕು. ಆ ಎಣ್ಣೆ ಪಸೆ ಎಲ್ಲ ಇರುತ್ತಲ್ವ ಅದೆಲ್ಲ ಬಿಡಬೇಕು. ಆವಾಗಲೇ ಸೂಪರ್ ಆಗಿರುವಂತಹ ಸಾರು ರೆಡಿಯಾಗುತ್ತೆ. ಘಮ ಘಮ ಅಂತ ಒಳ್ಳೆ ಆರೋಮ ಬರ್ತಾ ಇದೆ. ಸಾರು ರೆಡಿಯಾಗಿದೆ. ಕೋರಿ ರೊಟ್ಟಿನೂ ರೆಡಿ ಇದೆ. ಈ ಕೋರಿ ರೊಟ್ಟಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ, ನಿಮಗೆ ರೆಡಿ ಸಿಗುತ್ತೆ. ಆ ಕೋರಿ ರೊಟ್ಟಿಗೆ ಈ ಸಾರು ಜೊತೆ ತಿಂತಾ ಇದ್ದರೆ ಮಜನೇ ಬೇರೆ. ಅನ್ನಕ್ಕೆ ಕೂಡ ಈ ಸಾರನ್ನು ಉಪಯೋಗ ಮಾಡ್ಬೋದು, ಮುದ್ದೆಗೂ ಉಪಯೋಗ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.